ನೋ ಮೆಡಿಕಿಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಕ್ಲಾಸ್ ಕೋಡ್ ಅಲ್ಲಿ ನೀವು ಮೆಡಿಕಿಟ್ ಹಾಕ್ದೇನೆ ಈಸಿಯಾಗಿ 1v4 ಮಾಡಬಹುದು. ನಿಮ್ಗೆ ಮೆಡಿಕಿಟ್ ಅವಶ್ಯಕತೆನೇ ಇರಲ್ಲ. ಈ ಸೀಕ್ರೆಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ವಿಡಿಯೋಗೊಂದು ಲೈಕ್ ಹಾಕಿ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಗೂ ಶೇರ್ ಮಾಡಿ. ಫಸ್ಟ್ ಕ್ಯಾರೆಕ್ಟರ್ ಬಂದು ಫೋರ್ಡ್. ಈ ಕ್ಯಾರೆಕ್ಟರ್ ನಿಮ್ಗೆ ಎನಿಮಿ ಡ್ಯಾಮೇಜ್ ಕೊಟ್ಟಾಗ ಪ್ರತಿ ಸೆಕೆಂಡ್ ಗೆ 10 HP ಕೊಡುತ್ತೆ. 4 ಸೆಕೆಂಡ್ ವರೆಗೂ ಅಂದ್ರೆ 40 HP. ಸೆಕೆಂಡ್ ಕ್ಯಾರೆಕ್ಟರ್ ಅಲ್ಲಿ ತಗೋಬೇಕು ಜೋಟಾ. ಈ ಕ್ಯಾರೆಕ್ಟರ್ ನೀವು ಎನಿಮಿಗೆ ಡ್ಯಾಮೇಜ್ ಕೊಡ್ತಿದ್ದಂಗೆ 1-2 HP ಅಂತ ರಿಕವರ್ ಮಾಡ್ತಿರುತ್ತೆ. ನೀವೇನಾದ್ರೂ ಎನಿಮಿನ ನಾಕ್ ಡೌನ್ ಮಾಡಿದ್ರೆ 40 HP ಇನ್ಸ್ಟೆಂಟ್ ಆಗಿ ರಿಕವರ್ ಮಾಡಿಕೊಡುತ್ತೆ. ಥರ್ಡ್ ಕ್ಯಾರೆಕ್ಟರ್ ಕೂಡ 4 HP ಪರ್ ಸೆಕೆಂಡ್ ಕೊಡುತ್ತೆ 15 ಸೆಕೆಂಡ್ ವರೆಗೂ ಅಂದ್ರೆ ಟೋಟಲ್ 60 HP. ಬಟ್ ಎನಿಮಿ ಡ್ಯಾಮೇಜ್ ಕೊಟ್ಟ ಮೇಲೆ ನೀವು 4 ಸೆಕೆಂಡ್ ವರೆಗೂ ಸರ್ವೇ ಆಗ್ಬೇಕಷ್ಟೇ. ಈ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲಿಯಾನ್. ಲಾಸ್ಟ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಹಾಕಿ. ನೆಕ್ಸ್ಟ್ ವಿಡಿಯೋ ಬೆಸ್ಟ್ ಸೆನ್ಸಿಟಿವಿಟಿ ಮೇಲೆ ಇರುತ್ತೆ. ಆ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಲಾಸ್ಟ್ ಆಕ್ಟಿವ್ ಕ್ಯಾರೆಕ್ಟರ್ ಬಂದು ಕೆ. ಇದು ನಿಮ್ಮಲ್ಲಿರೋ EP ನ ಪರ್ ಸೆಕೆಂಡ್ 6 HP ಆಗಿ ಕನ್ವರ್ಟ್ ಮಾಡುತ್ತೆ ಹಾಗೂ ಅನ್ಲಿಮಿಟೆಡ್ ಟೈಮ್ EP ನ ಕೊಡ್ತಾನೆ ಇರುತ್ತೆ.